ಮಂಗಳೂರಿನ ಮಣಿಯಂಪಾರೆ ಸೇಂಟ್ಸ್ ಲಾರೆನ್ಸ್ ಚರ್ಚ್ನ ಪ್ರತಿಮೆಯನ್ನ ದುಷ್ಕರ್ಮಿಗಳು ಹಾನಿಗೈದ ಘಟನೆ ನಡೆದಿದೆ. ದುಷ್ಕರ್ಮಿಗಳು ಮಣಿಯಂಪಾರೆ ಚರ್ಚ್ಗೆ ಕಲ್ಲು ತೂರಾಟ ನಡೆಸಿ ಪ್ರತಿಮೆಯನ್ನ ಧ್ವಂಸಗೊಳಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಬದಿಯಡ್ಕ ಪೊಲೀಸರು ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ. ದುಷ್ಕರ್ಮಿಗಳ ಕೃತ್ಯವನ್ನ ಖಂಡಿಸಿ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಕುಂಬ್ಲೆಯ ನಾಮನಿರ್ದೇಶಿತ ಅಧ್ಯಕ್ಷ ರಾಜು ಸ್ಟೀಫನ್ ಡಿಸೋಜಾ, ಕಾಸರಗೋಡಿನ ಕ್ಯಾಥೋಲಿಕ್ ಸಭಾ ಅಧ್ಯಕ್ಷರಾದ ವಿಲ್ಫ್ರೆಡ್ ಮನೋಹರ್ ಕ್ರಾಸ್ತಾ ಅವರು ದುಷ್ಕರ್ಮಿಗಳನ್ನು ತಕ್ಷಣ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಇಲ್ಲಿನ ಆತ್ಮೀಯ ಕ್ರೈಸ್ತವ ಬಾಂಧವರಿದ್ದಾರೆ. ನಿನ್ನೆ ಮಧ್ಯರಾತ್ರಿ 2 ಗಂಟೆ ನಂತರ ಹಲವಾರು ವರ್ಷಗಳಿಂದ ಇಲ್ಲೇ ಹಿಂದೂ ಮುಸ್ಲಿಂ ಕ್ರೈಸ್ತವರು ಬಹಳ ಆತ್ಮೀಯ ಬಾಂಧವ್ಯದಿಂದ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆದರು, ಮಸೀದಿಯಲ್ಲಿ ನಡೆದರು, ಚರ್ಚಲ್ಲಿ ನಡೆದರು. ಬಹಳ ಆತ್ಮೀಯತೆಯಿಂದ ಆ ಸಾಮರಸ್ಯವನ್ನು ಕಾಪಾಡಿಕೊಂಡು ಬಂದಂಥ ಒಂದು ಪುಟ್ಟ ಊರು. ಕೇರಳದಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಸ್ಪಷ್ಟವಾಗಿ ರಾಜಕೀಯ ಲಾಭಕ್ಕೋಸ್ಕರ ಯಾವುದೇ ಒಂದು ಹುನ್ನಾರ ನಡೆಸಿ ಸೈಂಟ್ ಲಾರೆನ್ಸ್ ರವರ ಪ್ರತಿಮೆಯ ತಲೆ ಕೆಡೆದು ಇಲ್ಲಿ ಅಪಮಾನ ಮಾಡಿದಂಥ ಒಂದು ಘಟನೆ ಇಲ್ಲಿ ನಡೆದಿದೆ. ಈಗಾಗಲೇ ಪೊಲೀಸರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಫಿಂಗರ್ ಪ್ರಿಂಟ್ ತೆಗೆದು ಆ ನಿಜವಾದ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ನಮ್ಮಿಂದ ಆಗುವ ರೀತಿಯಲ್ಲಿ ನಾವು ಶ್ರಮ ಪಡ್ತಾ ಇದ್ದೇವೆ. ಈ ಒಂದು ಬಹಳ ನೋವಿನ ಸಂಗತಿ. ಯಾಕಂತ ಹೇಳಿದರೆ ಮಂಜೇಶ್ವರದ ಜನರು ಅಂತ ಹೇಳಿದರೆ ಅವರಿಗೆ ಚರ್ಚ್, ಮಸೀದಿ, ದೇವಸ್ಥಾನ ಎಲ್ಲವೂ ಒಂದೇ. ಅವರು ಎಲ್ಲವನ್ನು ಪ್ರೀತಿಸುವವರು, ಎಲ್ಲ ಉತ್ಸವಗಳನ್ನು ಪರಸ್ಪರ ಆಗು ಹೋಗು ಅವರೆಲ್ಲ ಆಚೆ ಈಚೆ ಹೋಗಿಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡುವಂಥ ಒಂದು ಪ್ರದೇಶದಲ್ಲಿ ಕೇವಲ ಒಂದು ಚುನಾವಣೆಯ ಲಾಭಕ್ಕೋಸ್ಕರ ಯಾಕೆ ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಅದು ಉತ್ತರ ಸಿಗ್ತಾ ಇಲ್ಲ. ಈ ಒಂದು ಘಟನೆ ನಿಜಕ್ಕೂ ನಿಜವಾದ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ನೋವಲ್ಲಿರುವ ಇಲ್ಲಿಯ ಆತ್ಮೀಯ ಕ್ರೈಸ್ತವ ಬಾಂಧವರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಒಂದು ಚುನಾವಣೆ ಅಭ್ಯರ್ಥಿಯ ಮನೆಯಲ್ಲಿ ಈ ಪ್ರದೇಶದ ಹಲವಾರು ವರ್ಷಗಳಿಂದ ಸಮಾಜ ಸೇವಕನಾಗಿ ರಾಜಕೀಯ ವಲಯಗಳಲ್ಲಿ ದುಡಿಯುವ ವ್ಯಕ್ತಿಯ ಮನೆಯಲ್ಲಿ ಈ ಊರಿನ ಸೋಮಣ್ಣ ಹಾಗೂ ರಾಧಣ್ಣನವರ ನೇತೃತ್ವದಲ್ಲಿ ನಾವು ನಮ್ಮಿಂದಾಗುವ ಎಲ್ಲ ರೀತಿಯ ಶ್ರಮವನ್ನು ನಡೆಸ್ತೇವೆ ಎಂಬ ಭರವಸೆಯನ್ನು ನೀಡುತ್ತೇವೆ.